Hare Hare Rama Hare Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare Om Ajnanatimirandhasya Jnananjanashalaakaya Chakshurunmilitam Yena Tasmai Shri Gurave Namaha Shri Chaitanya Manobhishtam Stapitam Yena Bhutale Swayam Rupa Kada Mahyam Dadati Swapadantikam Vandeham Shri Guru Shri Yutapadakamalam Shri Gurun Vaishnavanscha Shri Rupam Sagrajatam Sagana Raghunathanvitam Tam Sajivam Sadvaitam Savadutam Parijana Sahitam Krishna Chaitanya Devam Shri Radha Krishna Padan Sagana Lalita Shri Vishakhanvitanscha He Krishna Karuna Sindhu Dinabandhu Jagatpate Gopesha Gopika Kanta Radha Kanta Namostute Tapta Kanchana Gaurangi Radhe Vrindavaneshwari Vrishabhanusute Devi Pranamami Haripriye Vancha Kalpatarupescha Krupa Sindhubhya Evacha Patitanam Pavanebhyo Vaishnavebhyo Namo Namaha Nama Om Vishnupadaya Krishna Prestaya Bhutale Srimate Bhaktivedanta Swami Niti Namine Namaste Saraswate Deve Gauravani Pracharine Nirvishesha Shunyavadi Paschatya Deshatarine Jayo Shri Krishna Chaitanya Prabhu Nityananda Shri Advaita Gadadhara Shrivasadi Gaura Bhaktarunda Hare Krishna 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 Hare 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 Rama 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 Hare Hare श्री श्री राधा गोविंद की जय श्री श्री गौरताई की जय श्रील प्रभुपाद की जय हरे कृष्ण ಭಗವದ್ಗೀತೆಯ ಕಲಿಯುವ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 15 ಪುರುಷೋತ್ತಮ ಯೋಗ. ಇದನ್ನು ಪ್ರಾರಂಭ ಮಾಡುವ ಮೊದಲು ಸರಿ ಕೇಳ್ತಾ ಇಲ್ಲ ಅಂತ ಬಂದಿದೆ. ಹರೇ ಕೃಷ್ಣ ಮಾತಾಜಿ, ವಾಯ್ಸ್ ಸರಿ ಕೇಳ್ತಾ ಇಲ್ಲ ಅಂತ ಅವರಿಗೆ ಮಾತಾಜಿ. ನಮ್ಗೆ ಕೇಳ್ತಾನೆ ಇದೆ ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆಲ್ಲರಿಗೂ? ಹರೇ ಕೃಷ್ಣ. ಹರೇ ಕೃಷ್ಣ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ಸೊ ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು
ನಾವು ನಿನ್ನೆ ಅಧ್ಯಾಯದಲ್ಲಿ ಏನ್ ತಿಳಿದುಕೊಂಡ್ವಿ ಅಂತ ನೋಡೋಣ. ಸೊ 14ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ಈ 3 ಗುಣಗಳ ಬಗ್ಗೆ ಭಗವಂತ ಹೇಳ್ತಾನೆ. ಈ 3 ಗುಣಗಳು ಬದಲಾಗ್ತಾ ಇರುತ್ತೆ. ಕೆಲವು ಸಲ ಸತ್ವಗುಣ ಉಳಿದೆರಡು ಗುಣಗಳನ್ನು ಡಾಮಿನೇಟ್ ಮಾಡುತ್ತೆ, ಕೆಲವು ಸಲ ರಜೋಗುಣ ಉಳಿದೆರಡು ಗುಣಗಳನ್ನು ಡಾಮಿನೇಟ್ ಮಾಡುತ್ತೆ. ಸತ್ವಗುಣದಲ್ಲಿ ಎಲ್ಲವೂ ಕ್ಲಾರಿಟಿ ಇರುತ್ತೆ, ರಜೋಗುಣದಲ್ಲಿ ಆಂಗ್ಸೈಟಿ ಇರುತ್ತೆ, ತಮೋಗುಣದಲ್ಲಿ ಜಡತ್ವ ಹೆಚ್ಚಿರುತ್ತದೆ ಅಂತ ನಾವು ನೋಡಿದ್ವು. ಸಾಯುವಾಗ ಯಾವ ಗುಣದಲ್ಲಿ ಸಾಯ್ತೇವೆ ಅದು ನಮ್ಮ ಮುಂದಿನ ಜನ್ಮವನ್ನು ಕೂಡ ನಿರ್ಧಾರ ಮಾಡ್ತದೆ. ಸತ್ವಗುಣದಲ್ಲಿ ಸತ್ತರೆ ಸ್ವರ್ಗ, ರಜಗುಣದಲ್ಲಿ ಸತ್ತರೆ ಮತ್ತೆ ಈ ಭೂಲೋಕದಲ್ಲಿ ಜನಿಸುವಂಥದ್ದು, ಮತ್ತೆ ತಮೋಗುಣದಲ್ಲಿ ಸತ್ತರೆ ಪ್ರಾಣಿ ಜನ್ಮ ಸಿಗ್ಬೋದು, ನರಕಕ್ಕೆ ಕೂಡ ಹೋಗ್ಬೋದು ಅಂತ ನಾವು ನೋಡಿದೆವು. ಅದಲ್ಲದೆ ಭಗವಂತ ಹೇಳ್ತಾರೆ ಹೇಗೆ ಈ 3 ಗುಣಗಳನ್ನು ಮೀರಿ ಮೇಲಕ್ಕೆ ಹೋಗ್ಬೋದು ಅಂತೇಳಿ. ಹೇಗೆ? ಭಕ್ತಿ ಸಾಧನೆಯಲ್ಲಿ ಮಾತ್ರ ಈ 3 ಗುಣಗಳನ್ನು ಮೀರಿ ಮೇಲಕ್ಕೆ ಹೋಗ್ಬೋದು. ಅದನ್ನು ಶುದ್ಧ ಸತ್ವ ಅಂತ ಕರೀತಾರೆ. ಸೊ ಇವತ್ತಿನ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ. ಪುರುಷೋತ್ತಮ ಅಂತೇಳಿದ್ರೆ ನಾರಾಯಣ, ಮರ್ಯಾದ ಪುರುಷೋತ್ತಮ ಅಂತೇಳಿದ್ರೆ ರಾಮ, ಪೂರ್ಣ ಪುರುಷೋತ್ತಮ ಅಂತೇಳಿದ್ರೆ ಕೃಷ್ಣ. ಯಾಕೆಂದ್ರೆ ಇವರಲ್ಲಿ 4 ಗುಣಗಳು ಎಕ್ಸ್ಟ್ರಾ ಇದೆ ಕೃಷ್ಣನಲ್ಲಿ. 64 ಗುಣಗಳಲ್ಲಿ 4 ಗುಣಗಳು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಲೀಲಾ ಮಾಧುರ್ಯ, ರೂಪ ಮಾಧುರ್ಯ, ವೇಣು ಮಾಧುರ್ಯ, ಭಕ್ತ ಮಾಧುರ್ಯ ಅಂತ ಹೇಳಿದ್ರೆ, ಈಗ ನಾರಾಯಣನ ಹತ್ತಿರ, ರಾಮನ ಹತ್ತಿರ ದೂರ ನಿಂತು ಮಾತನಾಡ್ಬೋದು, ಆದ್ರೆ ಕೃಷ್ಣನ ಬಳಿ ಹತ್ತಿರ ಹೋಗಿ, ಈಗ ಗೋಪಾಲಕರು ನೀವು ನೋಡ್ಬೋದು ಬೃಂದಾವನದ ಒಂದು ಲೀಲೆಯಲ್ಲಿ ಹೇಗೆ ಕೃಷ್ಣನ ಹೆಗಲ ಮೇಲೆ ಕೈ ಇಟ್ಕೊಂಡು ಅಂತ ಹೇಳಿದ್ರೆ ಅಷ್ಟು ಒಂದು ಅನ್ಯೋನ್ಯತೆ ಇರ್ತದೆ ಅಂತ ಹೇಳಿ. ಹಾಗೆ ಇಲ್ಲಿ ಪುರುಷರಲ್ಲಿ 3 ವಿಧ ಅಂತ ಹೇಳಿದ್ರೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ. ಉತ್ತಮ ಪುರುಷ ಅಂತ ಹೇಳಿದ್ರೆ ಕೃಷ್ಣ, ಮಧ್ಯಮ ಪುರುಷ ಅಂತ ಹೇಳಿದ್ರೆ ನಮ್ಮೆಲ್ಲರ ಹೃದಯದಲ್ಲಿ ಕ್ಷೀರೋದಕ ಶೈ ವಿಷ್ಣು ಪರಮಾತ್ಮನಾಗಿದ್ದಾನೆ. ನಂತರ ಅಧಮ ಪುರುಷ ಅಂತ ಹೇಳಿದ್ರೆ ಈ ಭೌತಿಕ ಜನರು. ಸೊ ಈ ಅಧ್ಯಾಯದಲ್ಲಿ ಭಗವಂತ ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ಅಂದ್ರೆ ತನ್ನ ಶಾಶ್ವತವಾದ ಆ ಒಂದು ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ, ಧಾಮದ ಬಗ್ಗೆ ಇಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ತಾನೆ. ಈ ಅಧ್ಯಾಯದಲ್ಲಿ 4 ವಿಭಾಗಗಳಾಗಿ ಮಾಡಲಾಗ್ತದೆ. ಒಂದು ಮನೆ ಅಥವಾ ಹೋಟೆಲ್, ಇದು ಮೊದಲನೇ ಶ್ಲೋಕದಿಂದ 5ನೇ ಶ್ಲೋಕದಲ್ಲಿ ನೋಡ್ಬೋದು. ನಂತರ ಆಧ್ಯಾತ್ಮಿಕ ಲೋಕದ ಬಗ್ಗೆ 6ನೇ ಶ್ಲೋಕದಿಂದ 11ನೇ ಶ್ಲೋಕದಲ್ಲಿ. ನಂತರ ಪಾಲನೆ ಮಾಡುವುದು 12ರಿಂದ 15ನೇ ಶ್ಲೋಕದಲ್ಲಿ. ಭಗವಂತ ಎಲ್ಲರ ಪಾಲನೆ ಮಾಡ್ತಾನೆ ಅನ್ನೋದು ನಮ್ಗೆ ಗೊತ್ತಿದೆ. ಹೇಗೆ ಪಾಲನೆಯನ್ನು ಮಾಡ್ತಾನೆ ಅನ್ನೋದನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ನೋಡ್ತೇವೆ. ಹಾಗೆ 3 ಶ್ಲೋಕಗಳು, ಮುಖ್ಯವಾದ ಶ್ಲೋಕಗಳನ್ನು 16ರಿಂದ 20ನೇ ಶ್ಲೋಕದಲ್ಲಿ ನೋಡಲಿದ್ದೇವೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇದ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿಯುತ್ತಾನೆ. ವೇದಗಳನ್ನು ತಿಳಿದವನು. ಸೊ ಇಲ್ಲಿ ಭಗವಂತನ ಲೋಕ ಹೇಳಿದ್ರೆ ಆಧ್ಯಾತ್ಮ ಲೋಕದ ಪ್ರತಿಬಿಂಬ. ಈ ಭಗವಂತನ ಲೋಕ, ಆಧ್ಯಾತ್ಮಿಕ ಲೋಕ ಏನಿದೆ ಇದರ ಪ್ರತಿಬಿಂಬ ಯಾವುದು? ಈ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತು ಹೇಗಾಗಿದೆ? ಇದು ಗುಣತ್ರಯಗಳಿಂದ ಅದು ಕಗ್ಗಂಟಾಗಿದೆ. ಈಗ ಈ ಮರವೆಂಬ ಭೌತಿಕ ಜಗತ್ತಿಗೆ ನಾವು ಹತ್ತಿರವಾದಂತೆ ಆಧ್ಯಾತ್ಮಿಕ ಜಗತ್ತಿನಿಂದ ನಾವು ದೂರ ಉಳಿತೇವೆ. ಹೇಗೆ ಅಂತ ಹೇಳಿದ್ರೆ, ಪ್ರತಿಬಿಂಬದಲ್ಲಿ ನಾವು ಸಂತೋಷವನ್ನು ಹುಡುಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈಗ ಒಂದು ಮರ, ಅದು ನದಿಯ ತೀರದಲ್ಲಿ ಇರ್ತದೆ. ಆ ನೀರಿನಲ್ಲಿ ನಾವು ಮರವನ್ನು ನೋಡಿ ಅದರಿಂದ ಹಣ್ಣನ್ನು ತೆಗಿಲಿಕ್ಕೆ ಆಗ್ತದಾ? ಸಾಧ್ಯವಿಲ್ಲ. ಅದೇ ರೀತಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಭೌತಿಕ ಪ್ರಪಂಚದಲ್ಲಿ ನಾವು ಈ ಸಂತೋಷ, ಈ ಹಣ್ಣೆಂಬ ಸಂತೋಷವನ್ನು ಹುಡುಕ್ತಾ ಇದ್ದೇವೆ. ಈ ಭೌತಿಕ ಜಗತ್ತಿನಲ್ಲಿ ನಿಜವಾದ ಆನಂದ ಎಂಬುದಿಲ್ಲ. ಎಲ್ಲಿಯವರೆಗೆ ನಾವು ಆಧ್ಯಾತ್ಮಿಕಕ್ಕೆ ನಮ್ಮನ್ನು ನಾವು ಕನೆಕ್ಟ್ ಮಾಡೋದಿಲ್ಲವೋ ಅಲ್ಲಿಯವರೆಗೆ ನಮಗೆ ನಿಜವಾದ ಸಂತೋಷ ಏನು ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಈ ಪ್ರಪಂಚದಲ್ಲಿ
ನಾವು ಜಡ ವಸ್ತುವಿನಲ್ಲಿ ಆನಂದವನ್ನು ಹುಡುಕ್ತಾ ಇದ್ದೇವೆ. ಆನಂದ ಎಂಬುದು ಆತ್ಮದ ವಸ್ತು. ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ನಮಗೆ ನಿಜವಾದ ಆನಂದ ಏನು ಅಂತ ತಿಳಿಯುತ್ತೆ. ಅದನ್ನು ಇಲ್ಲಿ ವಿವರಿಸಲಾಗಿದೆ. ಹೇಗೆ ನಾವು ಮುಕ್ತಿ ಹೊಂದಬಹುದು ಅಂತ ಹೇಳಿ ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ಬೋದು. ಯಾಕೆಂತ ಹೇಳಿದ್ರೆ ಈ ಭೌತಿಕ ಜಗತ್ತಿನ ಈ ಮರ ಏನಿದೆ, ಇದರ ಬೇರು, ರೆಂಬೆ, ಕೊಂಬೆ ಯಾವುದು ಕೂಡ ನಮಗೀಗ ಗೊತ್ತಿಲ್ಲ. ಹಾಗೆ ಈ ಐಹಿಕ ಜಗತ್ತು ಏನಾಗಿದೆ, ಇದು ಕಗ್ಗಂಟ ಆಗಿದೆ. ಇದರಿಂದ ಮುಕ್ತಿ ಹೊಂದೋದು ಹೇಗೆ, ಇದು ತುಂಬಾ ಕಷ್ಟ. ಅದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡ್ತೇವೆ. ಅಧಶ್ಚೂರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧಾ ವಿಷಯಾ ಪ್ರವಾಲಾಹ ಅಧಶ್ಚಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಸೊ ಇಲ್ಲಿ ಈ ಐಹಿಕ ಪ್ರಕೃತಿಗೆ ಬಂದಾಗ ಜೀವನವೇ ಒಂದು ಸಮಸ್ಯೆ ಆಗ್ತದೆ. ಪ್ರತಿಬಿಂಬ ನಿಜ ಅಲ್ಲದೆ ಇರ್ಬೋದು, ಆದ್ರೆ ಅದು ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ನಿಜ ಎಲ್ಲೋ ಇದೆ ಎಂಬುದನ್ನು ತೋರಿಸುತ್ತೆ. ಅದನ್ನೀಗ ನಾವು ಈ ಮುಂದಿನ ಶ್ಲೋಕದಲ್ಲಿ ನೋಡ್ತೇವೆ. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತಥಾಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿಂಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಯಾರಾದ್ರೂ ಅನುವಾದ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಓದಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಓಕೆ, ಮ್ಯೂಟ್ ಆಗಿದ್ದೀರಾ ನೀವು? ಓ ಇಲ್ಲ, ಅನ್ಮ್ಯೂಟ್ ಅಲ್ಲೇ ಇದ್ದೀರಾ. ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಹರೇ ಕೃಷ್ಣ. ಕೇಳಿಸುತ್ತೆ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆಯಾಗಿ ನೀವೊಂದು ಹೋಟೆಲಿಗೆ ಹೋಗ್ತೀರಾ ಅನ್ಕೊಳ್ಳಿ. ಆ ಹೋಟೆಲಿಗೆ ಹೋಗಿ ಅಲ್ಲಿ ಒಂದು 4 ದಿನ ಇರ್ಲಿಕ್ಕೆ ಅಂತ ಎದ್ದು ಹೋಗಿ ಅಲ್ಲಿ ಹೋಟೆಲಿಗೆ ಏನೇನ್ ಬೇಕು, ಫ್ರಿಡ್ಜ್, ಟಿವಿ, ವಾಷಿಂಗ್ ಮಿಷಿನ್ ಇದನ್ನೆಲ್ಲ ತಗೊಂಡ್ ಬಂದು ಅಲ್ಲಿ ಇರ್ತೀರಾ? ಇರೋದಿಲ್ಲ. ಅದೇ ತರ ಇಡೀ ಭೌತಿಕ ಪ್ರಪಂಚ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಇದು ತಾತ್ಕಾಲಿಕವಾಗಿರುವಂಥದ್ದು. ಇಲ್ಲಿ ಯಾವುದೇ ನಾವು ಪರ್ಮನೆಂಟ್ ಸೆಟಲ್ ಮಾಡ್ಬೇಕಾಗಿಲ್ಲ. ಅದಕ್ಕೋಸ್ಕರ ನಾವು ಅನಾವಶ್ಯಕವಾಗಿ ಪ್ರಯತ್ನ ಮಾಡ್ಬೇಕಾಗಿಲ್ಲ, ಮಾಡುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ನನ್ನ ಶಾಶ್ವತವಾದ ಜಗತ್ತು ಅಂತ ನಾವು ತಿಳಿದುಕೊಳ್ಬಾರ್ದು. ಶಾಶ್ವತವಾದ ಜಗತ್ತು ಇದಲ್ಲ. ಶಾಶ್ವತವಾದ ಜಗತ್ತು ಆಧ್ಯಾತ್ಮಿಕ ಲೋಕ. ಆದ್ರಿಂದ ನಾವು ಅನಾಸಕ್ತಿ ಎಂಬ ಆಯುಧದಿಂದ ಅದನ್ನು ಕಟ್ ಮಾಡಬೇಕು. ಈ ಭೌತಿಕ ಜಗತ್ತಿನ ಒಂದು ಅಟ್ಯಾಚ್ಮೆಂಟ್ ಅನ್ನು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಭಕ್ತರ ಸಂಘದೊಂದಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ, ಜೀವ ಮತ್ತು ಪರಮಾತ್ಮನ ಬಗೆಗಿನ ಸಂಬಂಧ ತಿಳಿಯುವುದರಿಂದ, ಜ್ಞಾನ ಪ್ರಾಪ್ತಿಯಾದ ಮೇಲೆ ಗುರುವಿನ ಮೂಲಕ ಭಗವಂತನಿಗೆ ಪ್ರೀತಿಪೂರ್ವಕ ಶರಣಾಗುವುದರ ಮೂಲಕ ನಾವು ಈ ಭೌತಿಕ ಜಗತ್ತಿನ ಜಂಜಾಟದಿಂದ ಬಿಡಿಸಿಕೊಳ್ಬಹುದು. ಹೇಗೆ ನಮ್ಮನ್ನು ನಾವು ಇದರಿಂದ ಮುಕ್ತರನ್ನಾಗಿ ಮಾಡಿಕೊಳ್ಬಹುದು ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಓಕೆ, ಈ ಒಂದು 4ನೇ ಶ್ಲೋಕದಲ್ಲಿ ಬರುತ್ತೆ ಅದು. ಈಗ ಸರಿಯಾದ ಗುರುತಿಸುವಿಕೆ, ನಂತರ ಅನಾಸಕ್ತಿಯಿಂದ ಅಂದ್ರೆ ಈ ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್,
ಯಾವ್ದಕ್ಕೆ ನಾವು ಅಟ್ಯಾಚ್ಮೆಂಟ್ ಆಗ್ಬೇಕು, ಯಾವ್ದನ್ನ ಡಿಟ್ಯಾಚ್ಮೆಂಟ್ ಮಾಡ್ಬೇಕು ಅಂತೇಳಿ ನೋಡ್ಬೋದು. ಈಗ ಭೌತಿಕ ಪ್ರಕೃತಿಯ ಮೇಲಿನ ಪ್ರಭುತ್ವವನ್ನು ತ್ಯಜಿಸೋದು. ಸೊ ಈಗ ಮೊದಲನೇದಾಗಿ ಗುರುತಿಸುವಿಕೆ. ನಾವೆಲ್ಲರೂ ಏನ್ ತಿಳಿದುಕೊಳ್ತೇವೆ, ನಾವು ಈ ಒಂದು ದೇಹ, ನಮ್ಮನ್ನು ನಾವು ಈ ದೇಹ ಅಂತ ತಿಳಿದುಕೊಳ್ತೇವೆ. ಅದೇ ತಪ್ಪು. ನಾವು ಈ ದೇಹವಲ್ಲ, ನಾವು ಆತ್ಮ. ಈ ದೇಹ ಈ ಜನ್ಮದಲ್ಲಿ ಸಿಗುತ್ತೆ. ಅದೇ ಯಾವಾಗ ಈ ದೇಹ ಶರೀರವು ಇದಾಗುತ್ತೆ, ಈ ಶರೀರವು ನಾಶ ಹೊಂದುತ್ತೆ, ಅವಾಗ ಆತ್ಮ ಬೇರೊಂದು ಶರೀರಕ್ಕೆ ಹೋಗುವಂಥದ್ದು. ಆದ್ರಿಂದ ಮೊದಲಿಗೆ ನಾವು ಈ ದೇಹ ಅಂತ ತಿಳಿದು ಈ ದೇಹಕ್ಕೆ ಬೇಕಾದೆಲ್ಲ ಪೂರೈಸೋದ್ರಲ್ಲಿ ನಾವು ತುಂಬಾ ಬ್ಯುಸಿ ಆಗಿದ್ದೇವೆ. ಆತ್ಮದ ಬಗ್ಗೆ ನಾವು ಮರೆತೇ ಬಿಡ್ತೇವೆ. ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಉದಾಹರಣೆಯಾಗಿ ಒಬ್ಳು ಅಜ್ಜಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ಒಂದು ಚಿನ್ನದ ಬಂಗಾರದ ಒಂದು ಪಂಜರ ತರ್ತಾಳೆ. ಮತ್ತೆ ಗಿಳಿ ಇರುತ್ತೆ ಅದ್ರೊಳಗಡೆ. ಇವಳು ಏನ್ ಮಾಡ್ತಾಳೆ, ಆ ಪಂಜರಕ್ಕೇನೆ ಆ ಒಂದು ಪೇಂಟ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇರ್ತಾಳೆ. ಅಂದ್ರೆ ಆ ಗಿಳಿಯನ್ನು ಅಷ್ಟು ಗಮನಿಸೋದಿಲ್ಲ. ಏನಾಗುತ್ತೆ, ಒಂದು 15 ದಿವಸದ ನಂತರ ಗಿಳಿಗೆ ಏನನ್ನು ಕೊಟ್ಟಿರೋದಿಲ್ಲ ಅವಳು, ಆ ಗಿಳಿ ಸತ್ತೋಗುತ್ತೆ. ಅದೇ ರೀತಿ ನಾವು ಏನ್ ಮಾಡ್ತೇವೆ, ಈ ಒಂದು ನಾಶವಾಗುವಂತ ಶರೀರದ ಪೋಷಣೆಯಲ್ಲಿಯೇ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತೇವೆ. ನಾವು ಆತ್ಮಕ್ಕೆ ಏನನ್ನು ಕೂಡ ಕೊಡೋದಿಲ್ಲ. ಈಗ ನಾವು ಎಷ್ಟೇ ದೇಹವನ್ನು ಪೋಷಿಸಿದ್ರು ಕೂಡ, ಅದಕ್ಕೆ ಎಷ್ಟೇ ಪೂರೈಸಿದ್ರು ಕೂಡ ಅದು ತೃಪ್ತಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ಎಲ್ಲಿಯವರೆಗೆ ಆತ್ಮ ತೃಪ್ತಿ ಆಗೋದಿಲ್ಲ ಅಲ್ಲಿವರೆಗೆ ದೇಹ ಕೂಡ ತೃಪ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಆತ್ಮವನ್ನು ತೃಪ್ತಿಗೊಳಿಸಿದ್ರೆ, ಆತ್ಮವನ್ನು ಪರಮಾತ್ಮನೊಂದಿಗೆ ಕನೆಕ್ಟ್ ಮಾಡಿದ್ರೆ ಆತ್ಮ ತೃಪ್ತಿ ಆಗುತ್ತೆ, ದೇಹ ಕೂಡ. ಆತ್ಮ ತೃಪ್ತಿಯಾದ್ರೆ ಬುದ್ಧಿ ಚುರುಕಾಗುತ್ತೆ. ಬುದ್ಧಿ ಸರಿಯಾಗಿದ್ದಾಗ ಮನಸ್ಸು ನಿಯಂತ್ರಣದಲ್ಲಿರುತ್ತೆ. ಮನಸ್ಸು ನಿಯಂತ್ರಣದಲ್ಲಿದ್ದಾಗ ನಮ್ಮ ಇಂದ್ರಿಯಗಳು ನಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಇಲ್ಲದಿದ್ರೆ ನಮ್ಮ ಇಂದ್ರಿಯಗಳು ಬಯಸದನ್ನೆಲ್ಲ ನಾವು ಅದು ಕೇಳಿದನ್ನೆಲ್ಲ ಕೊಡ್ತಾ ಹೋದ್ರೆ ಏನಾಗುತ್ತೆ, ಆಗ ಮನಸ್ಸು ಹರಸಾಗುತ್ತೆ. ಸೊ ಆತ್ಮವನ್ನು ಹೇಗೆ ಪೋಷಣೆ ಮಾಡೋದು ಅಂತ ಹೇಳಿದ್ರೆ, ಮೊದಲಿಗೆ ನಾವು ನಮ್ಮ ಈ ಡೆಸಿಗ್ನೇಷನ್ ಅನ್ನು ಚೇಂಜ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ, ನಾವು ಈಗ ಈ ಒಂದು ಐಹಿಕ ಜಗತ್ತಿನಲ್ಲಿ ಹೇಗೆ ನಾವು ಡಾಕ್ಟರ್, ಇಂಜಿನಿಯರ್ ಈ ರೀತಿಯಾಗಿ ಗುರುತಿಸ್ಕೊಳ್ತೇವೆ. ಆದ್ರೆ ನಾವು ಸಾಯುವಾಗ ಅದು ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ನಾವು ಮೊದಲಿನಿಂದ ಪ್ರಾರಂಭದಿಂದ ವಿದ್ಯಾಭ್ಯಾಸವನ್ನು ಮಾಡಿ ಆ ಹುದ್ದೆಗೆ ಹೋಗ್ಬೇಕು. ಆದ್ರೆ ಆಧ್ಯಾತ್ಮಿಕದಲ್ಲಿ ನಾವು ಎಷ್ಟು ಮಾಡಿದ್ರು, ಅಂದ್ರೆ ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್, ಸ್ವಲ್ಪ ಮಾಡಿದ್ರು ಕೂಡ ನಮಗೆ ನೆಕ್ಸ್ಟ್ ಜನ್ಮದಲ್ಲಿ ಅಂತ ಹೇಳಿದ್ರೆ ಭಗವಂತ ಅದನ್ನ ನೆನ್ಪಿಟ್ಕೊಳ್ತಾನೆ. ಸ್ವಲ್ಪ ಮಾಡಿದ್ರು ಕೂಡ ಅವನು ಮುಂದಿನ ಜನ್ಮದಲ್ಲಿ ಇವನಿಗೆ ಒಳ್ಳೇದು ಮಾಡ್ಬೇಕು ಅಂತ ಹೇಳಿ ತಿಳಿತಾನೆ. ಇನ್ನು ಬೇರ್ಪಡುವುದರ ಮೂಲಕ ನಾವು ಮತ್ತೆ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದು. ಯಾವುದರಿಂದ ನಾವು ಬೇರ್ಪಡುವಂಥದ್ದು? ಅನಾಸಕ್ತಿ ಅಂತ ಹೇಳಿದ್ರೆ ಈ ಐಹಿಕ ವಿಷಯಗಳಿಂದ ಅನಾಸಕ್ತಿಯನ್ನು ಬೆಳೆಸಿಕೊಳ್ಳೋದು. ಈಗ ನಾವು ನೇರವಾಗಿ ಒಂದು ಅನಾಸಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ನಮಗೆ ಏನಾಗುತ್ತೆ, ಆಸಕ್ತಿ ಮೂಲಕ ಅನಾಸಕ್ತಿಯನ್ನು ಬೆಳೆಸ್ಕೊಳ್ಬಹುದು. ಹಾಗಾದ್ರೆ ಯಾವುದ್ರಲ್ಲಿ ಆಸಕ್ತಿ ಅಂತ ಹೇಳಿದ್ರೆ, ನಾವು ಆಧ್ಯಾತ್ಮಿಕದೆಡೆಗೆ ನಾವು ಆಸಕ್ತಿ ವಹಿಸಿದ್ರೆ ಭೌತಿಕ ಜಗತ್ತಿನ ಈ ಸಣ್ಣ ಪುಟ್ಟ ವಿಷಯಗಳು ನಮಗೆ ಅದು ಕೇವಲ ಅಂತ ಅನಿಸುತ್ತೆ. ನಮಗೆ ಯಾವಾಗ ಜೀವನದಲ್ಲಿ ಅತ್ಯುನ್ನತವಾದ ಒಂದು ಟೇಸ್ಟ್ ಅಂತ ಹೇಳಿದ್ರೆ ಹೈಯರ್ ಟೇಸ್ಟ್ ಸಿಗುತ್ತೆ, ಅವಾಗ ನಮಗೆ ಈ ಲೋವರ್ ಟೇಸ್ಟ್ ಬಗ್ಗೆ ನಾವು ಆಸಕ್ತಿ ವಹಿಸೋದಿಲ್ಲ. ಕೃತಕವಾಗಿ ಈಗ ನಾವು ಇದನ್ನ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಅದು ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವಾಗ ಒಳ್ಳೆಯದರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ತೇವೆ, ಅವಾಗ ನಮಗೆ ಬೇಡದೇ ಇದರ ಜೊತೆ ಡಿಟ್ಯಾಚ್ಮೆಂಟ್ ನಾವು ಬೆಳೆಸ್ಕೊಳ್ತೇವೆ. ಇನ್ನು ಮೂರನೇದು ನಾವು ತಿಳಿಯುವಂಥದ್ದು ಏನಂತ ಹೇಳಿದ್ರೆ, ನಾವು ಎಲ್ಲದರ ನಿಯಂತ್ರಕರು. ನಾನ್ ಕಂಟ್ರೋಲ್ ಮಾಡ್ತಾ ಇದ್ದೇನೆ, ನನ್ನ ಮನೆಯಲ್ಲಿ ಎಲ್ಲರನ್ನು ನಾನ್ ಕಂಟ್ರೋಲ್ ಮಾಡ್ತಾ ಇದ್ದೇನೆ, ಈ ರೀತಿಯಾಗಿ ತಿಳಿತೇವೆ. ಸೊ ಇದನ್ನು ಬಿಟ್ಟಾಗ ಮಾತ್ರ ನಮಗೆ ಈ ಐಹಿಕ ಬಂಧನದಿಂದ, ಭವಬಂಧನದಿಂದ ಮುಕ್ತಿ ಸಿಗುತ್ತೆ. ಯಾಕಂತ ಹೇಳಿದ್ರೆ, ಎಲ್ಲಿಯವರೆಗೆ ನಾನು ಮಾಲೀಕರು, ನಾನು ಕಂಟ್ರೋಲರ್ ಅಂತ ತಿಳಿತೇವೆ, ಅವಾಗ ನಮ್ಮ ತಲೆ ಮೇಲೆ ನಾವು ಜವಾಬ್ದಾರಿಯನ್ನು ಹಾಕೊಳ್ತೇವೆ. ಅದರಿಂದಾಗಿ ನಮಗೆ ಅನಾರೋಗ್ಯಗಳು ಪ್ರಾರಂಭವಾಗ್ತದೆ. ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ಆಗ್ಲಿ, ಸ್ಟ್ರೆಸ್ ಆಗ್ಲಿ, ಆಂಗ್ಸೈಟಿ ಆಗ್ಲಿ, ಇದೆಲ್ಲವೂ ಕೂಡ ಬರುತ್ತೆ. ಯಾಕೆಂತ ಹೇಳಿದ್ರೆ ನಾವು ತಿಳಿತೇವೆ ನಮ್ಮನ್ನು ನಾವು ಕಂಟ್ರೋಲರ್ ಅಂತ ಹೇಳಿಕೊಂಡು. ಆದ್ರೆ ನೀವು 5ನೇ ಅಧ್ಯಾಯದಲ್ಲಿ ನೋಡಿದ್ರಿ, 29ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಏನಂತೇಳಿ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಯಾರು ಈ ಎಂಜಾಯರ್ ಯಾರು? ಕೃಷ್ಣ. ಕಂಟ್ರೋಲರ್ ಯಾರು? ಕೃಷ್ಣ. ವೆಲ್ ವಿಶರ್ ಯಾರು? ಬೆಸ್ಟ್ ಫ್ರೆಂಡ್ ಯಾರು? ಕೃಷ್ಣ. ಇದನ್ನ ಯಾರು ತಿಳಿತಾರೆ, ಅವರಿಗೆ ಯಾವಾಗ್ಲೂ ಶಾಂತಿ ಇರ್ತದೆ, ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಅವರು.
ಹಾಗಾಗಿ ನಾವು ಏನ್ ತಿಳಿಬೇಕಂತ ಹೇಳಿದ್ರೆ, ನಾನು ಮಾಲೀಕನಲ್ಲ, ನಾನು ಭಗವಂತನ ಸೇವಕ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅವಾಗ ನಾವು ನಮ್ಮ ಈ ಟೆನ್ಷನ್ ಎಲ್ಲ ಭಗವಂತನಿಗೆ ಬಿಡ್ತೇವೆ. ಎಲ್ಲ ನೀನೇ ನೋಡ್ಕೋ, ನಾನ್ ನಿನ್ನ ಸೇವಕ ಅಂತ ಹೇಳಿ ಬಿಡ್ತೇವೆ ಭಗವಂತನ ಕೈಗೆ. ಎಲ್ಲವನ್ನು ಬಿಟ್ಟಾಗ ನಾವು ನಿಶ್ಚಿಂತೆಯಿಂದ ಬದುಕಬಹುದು. ಸೊ ಈ ಭೌತಿಕ ಜಗತ್ತಿನ ಮಾಲೀಕತ್ವವನ್ನು ನಾವು ವಹಿಸೋದು ಕೂಡ ಆಧ್ಯಾತ್ಮಿಕ ಉನ್ನತಿಗೆ ಅದು ಮಾರಕವಾಗ್ತದೆ. ನಮ್ಮ ನಿಜವಾದ ಡೆಸಿಗ್ನೇಷನ್ ಏನು ಅಂತ ಹೇಳಿದ್ರೆ, ನಾನು ಭಗವಂತನ ಸೇವಕ, ನಾನು ಭಗವಂತನ ಭಕ್ತ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ತೇವೆ, ಈಗ ಭೌತಿಕ ಜಗತ್ತಿನಲ್ಲಿ ಆ ಸೇವಕನ ಸ್ಥಾನವನ್ನು ಮರೆತು ನಾವು ಏನ್ ಮಾಡ್ತೇವೆ, ಮಾಲೀಕನ ಸ್ಥಾನವನ್ನು ಪಡೆಯಲು ಇಚ್ಛಿಸ್ತೇವೆ. ಆದ್ರಿಂದ ನಮಗೆ ಹಲವಾರು ಸಮಸ್ಯೆಗಳು ಬರ್ತವೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕರ್ಮದ ನಿಯಮದ ಪ್ರಕಾರ ಬದುಕುವುದು ಹೇಗೆ ಬದುಕಿದ್ರೆ ಎಲ್ಲಾ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬೀಳುತ್ತೆ. ಅಂದ್ರೆ ನಮಗೆ ಅದರಲ್ಲಿ ಯಾವುದು ಕೆಟ್ಟ ಕರ್ಮ, ಯಾವುದು ಒಳ್ಳೆ ಕರ್ಮ, ಈ ಒಂದು ಅದರ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಈಗ ಯಾರಾದ್ರೂ ಒಬ್ಬ ಭಿಕ್ಷುಕರು ಅಂತ ಅಂದ್ಕೊಂಡ್ರೆ, ಅವ್ರನ್ನ ನೋಡಿದಾಗ ಕನಿಕರ ಬರುತ್ತೆ, ಅವರಿಗೆ ಏನಾದ್ರೂ ಒಂದು ಸಹಾಯ ಮಾಡುವಂಥದ್ದು, ಹಣ ಸಹಾಯ ಏನೋ ಒಂದು ಮಾಡ್ತಾರೆ. ಅವಾಗ ಅವನು ಅದನ್ನು ಕೆಟ್ಟದಕ್ಕೆ ಉಪಯೋಗಿಸಿದ್ರೆ ಏನಾಗ್ತದೆ, 50% ಫಲ ಯಾರು ಸಹಾಯ ಮಾಡಿರ್ತಾರೆ ಅವರಿಗೆ ಬರುತ್ತೆ ಅಂತ ಹೇಳಲಾಗ್ತದೆ. ಅದರಿಂದ ನಾವು ಯೋಚನೆ ಮಾಡ್ಬೇಕು. ನಮ್ಮ ಸ್ವಂತ ಅನುಭವದಿಂದ ನಮಗೆ ಏನಾಗುತ್ತೆ, ಕರ್ಮ ಬಂಧನ ಆಗ್ತದೆ. ಹಾಗಾಗಿ ನಾವು ನಮಗೆ ಯಾವುದು ಸರಿ ಯಾವುದು ತಪ್ಪು ಇದನ್ನ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಬೋನಫೈಡ್ ಅಧಿಕೃತ ಆಚಾರ್ಯರ ಬಳಿ, ಈಗ ಪ್ರಭುಪಾದರ ಬಳಿ ನೀವೆಲ್ಲ ಬಂದಿದ್ದೀರಾ, ಈಗ 18 ದಿವಸಗಳ ಈ ಭಗವದ್ಗೀತೆ ತರಗತಿಯನ್ನು ಕೇಳ್ತಾ ಇದ್ದೀರಾ. ಇದು ಸರಿಯಾದ ಬೋನಫೈಡ್ ಆಚಾರ್ಯರ ಬಳಿ ಬಂದಿರುವಂತದ್ದು ನೀವೆಲ್ಲ. ಸೊ ಇಲ್ಲಿ ನಮಗೆ ಪ್ರಭುಪಾದರು ಆಚಾರ್ಯರು ಗೈಡ್ ಮಾಡ್ತಾರೆ. ಆ ಪ್ರಕಾರ ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಮಾಡ್ತಾ ನಮಗೆ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವೂ ಕೂಡ ತಿಳಿಯುತ್ತೆ. ಅದಕ್ಕೆ ಹೇಳುವಂಥದ್ದು ಭಗವಂತನ ಆಶ್ರಯದಲ್ಲಿ ಇರುವಂಥದ್ದು. ಅಂದ್ರೆ ನಾವು ಗುರುವಿನ ಮೂಲಕ ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ನಮಗೆ ತಿಳಿಯುತ್ತೆ. ಮೊದಲಿಗೆ ನಾವು ಗುರುವನ್ನು ಆಯ್ಕೆ ಮಾಡ್ಬೇಕು. ಅಧಿಕೃತ ಗುರುಗಳ ಬಳಿಗೆ ಹೋದ ನಂತರ ನಮಗೆ ಗುರು ಕೃಷ್ಣ ಕೃಪಾ ಹೋಯ್ತು ಭಕ್ತಿ ಲತಾ ಬೀಜ್ ಅಂತ ಹೇಳಿದ್ರೆ, ಗುರುವಿನ ಅನುಗ್ರಹ ಸಿಕ್ಕಿದ್ರೆ, ಕೃಷ್ಣನ ಅನುಗ್ರಹ ಸಿಕ್ಕಿದ್ರೆ ನಮಗೆ ಭಕ್ತಿ ಸೇವೆ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೀವು ಚಲನಚಿತ್ರದಲ್ಲಿ ಎಲ್ಲ ನೋಡ್ತೀರ, ಹೇಗೆ ಅಂತ ಹೇಳಿದ್ರೆ ಎಂಡ್ ಕೊನೆಗಾಗಿ ಏನ್ ಬರ್ತದೆ, ಎಲ್ಲರೂ ಸಂತೋಷದಿಂದ ಇದ್ದರು ಅಂತ ಹೇಳ್ಕೊಂಡು. ಆದ್ರೆ ಭೌತಿಕ ಜಗತ್ತಿನಲ್ಲಿ ಹಾಗೆ ಅಲ್ಲ. ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಸಮಸ್ಯೆಗಳು, ಸುಖ ದುಃಖಗಳು ಇದೆಲ್ಲವೂ ಕೂಡ ಇದ್ದೇ ಇರ್ತದೆ ಸಂಸಾರದಲ್ಲಿ. ಸೊ ಶಾಶ್ವತವಾಗಿ ಸಂತೋಷವಾಗೆಲ್ಲೂ ಸಾಧ್ಯ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಶಾಶ್ವತವಾದ ಸೆಟಲ್ಮೆಂಟ್ ಆಗೋದಿಲ್ಲ. ಅದೇನಿದ್ರು ಕೂಡ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಇಲ್ಲಿ ಭಗವಂತನ ಧಾಮ ಅಲ್ಲಿ, ಇಲ್ಲೀಗ ಭೌತಿಕ ಜಗತ್ತಿನಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಸೂರ್ಯ ಚಂದ್ರರು ಬೇಕು ಬೆಳಕಿಗಾಗಿ ಅಲ್ವಾ. ಆದ್ರೆ ಭಗವಂತನ ಧಾಮದಲ್ಲಿ ಭಗವಂತನ ಆ ದೇಹದ ಕಿರಣ ಏನಿರುತ್ತೆ ಅದೇ ಬೆಳಗ್ತಾ ಇರುತ್ತೆ. ಅಲ್ಲಿ ಸೂರ್ಯ ಚಂದ್ರರ ಅಗತ್ಯವಿಲ್ಲ. ಹಾಗಾಗಿ ಒಮ್ಮೆ ಅಲ್ಲಿಗೆ ಹೋದವರು, ಭಗವಂತನ ಧಾಮಕ್ಕೆ ಹೋದವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಭಗವಂತ ತಮ್ಮ ಲೋಕದ ಬಗ್ಗೆ ಹೇಳ್ತಾರೆ. ಏನಂತೇಳಿ, ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ. ಈ ಪ್ರತಿಬಿಂಬದಲ್ಲಿ ಏನು ಹುಡುಕ್ಬಾರ್ದು ಅದನ್ನ ನಾವು ಹುಡುಕ್ತಾ ಇದ್ದೇವೆ, ಅದು ನಮಗೆ ಸಿಗೋದಿಲ್ಲ ಅಂತ ಹೇಳುವಂಥದ್ದು. ಇಷ್ಟೆಲ್ಲ ಹೇಳಿದ್ಮೇಲೆ ತಮ್ಮ ಲೋಕದ ಬಗ್ಗೆ ಹೇಳ್ತಾರೆ. ಏನಂತೇಳಿ, ಅಲ್ಲಿ ಯಾರು ಹೋಗ್ತಾರೆ ಅವ್ರು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಆನಂದವೇ ಆನಂದ ಅಲ್ಲಿ ಸಿಗುವಂಥದ್ದು. ಅಲ್ಲಿ ಯಾವ ದುಃಖಗಳಿಲ್ಲ, ಕಷ್ಟಗಳಿಲ್ಲ. ಭಗವಂತನ ಆಧ್ಯಾತ್ಮಿಕ ಲೋಕದಲ್ಲಿ ಇರುವವರು ಸದಾ ಸಂತೋಷವಾಗಿರ್ತಾರೆ. ಅಂದ್ರೆ ಅಲ್ಲಿ ಪ್ರತಿಯೊಂದು ಶಬ್ದವೂ ಕೂಡ ಹಾಡಿನ ತರಹ, ಪ್ರತಿಯೊಂದು ಹೆಜ್ಜೆಯೂ ಕೂಡ ನೃತ್ಯ ತರಹ. ಭಗವಂತನ ಧಾಮ ಅಂತ ಹೌದು, ಅವರು ಇಚ್ಛೆ ಪಟ್ಟಿದ್ದೆಲ್ಲ ಅಲ್ಲಿ ಸಿಗುವಂತೆ ಹೇಳಿದ್ರೆ ಡಿಸೈರ್ ಟ್ರೀ, ಏನೆಲ್ಲ ಇಚ್ಛೆ ಇದೆ ಅದೆಲ್ಲವೂ ಕೂಡ ಅಲ್ಲಿ ಸಿಗುವಂಥದ್ದು. ಸೊ ಇಚ್ಛೆ ಮಾತ್ರಕ್ಕೆ ಎಲ್ಲವೂ ಸಿಗ್ತದೆ ಅಲ್ಲಿ. ಹಾಗಾಗಿ
ಆ ಧಾಮಕ್ಕೆ ಹೋದವರು ಮತ್ತೆ ಇಲ್ಲಿಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಇಲ್ಲಿ ಭಗವಂತ ಇಲ್ಲಿ ಅವರ ಲೋಕದ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅದನ್ನು ಕೇಳುವುದರ ಮೂಲಕ ಆದ್ರೂ ಕೂಡ ಆಸಕ್ತಿ ಬರ್ಲಿ ಅಂತೇಳಿ. ಹೇಗೆಂದ್ರೆ ಹಿಂದೆ ಹೇಗಿತ್ತು ಅಂದ್ರೆ ವಿದೇಶಕ್ಕೆ ಹೋಗ್ತಾ ಇದ್ರು. ವಿದೇಶಕ್ಕೆ ಹೋಗಿ ಬಂದು ಅದನ್ನ ಹೇಳುವಾಗ ಉಳಿದವರಿಗೆ ಏನಾಗ್ತಿತ್ತು, ಅಲ್ಲಿ ಹಾಗಿತ್ತು, ತುಂಬಾ ಸ್ವತಂತ್ರ ಇದೆ, ತುಂಬಾ ಸ್ವಚ್ಛತೆ ಇದೆ, ಇದನ್ನೆಲ್ಲ ಕೇಳಿದಾಗ ಏನಾಗ್ತದೆ, ನಮಗೆ ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ಹಾಗೆ ಅನಿಸ್ತಾ ಇತ್ತು. ಅದೇ ರೀತಿಯಲ್ಲಿ ಭಗವಂತ ತಮ್ಮ ಧಾಮದ ಬಗ್ಗೆ ವಿವರವಾಗಿ ಹೇಳ್ತಿದ್ದಾರೆ. ಅಂದ್ರೆ ಅದನ್ನು ಕೇಳಿ ಆದ್ರೂ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಮ್ಮಲ್ಲಿ ಇಚ್ಛೆ ಉಂಟಾಗ್ಲಿ ಅಂತ ಹೇಳಿ ಮರಳಿ ದೇವೋತ್ತಮನೆಡೆಗೆ ಪ್ರಭುಪಾದರು ಬರ್ದಿದ್ರು, ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ದೇವೋತ್ತಮನೆಗೆ ಅಂತ ಹೇಳಿದ್ರೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತೇವಲ್ಲ ಹಾಗೆ. ಇಲ್ಲಿ ಈ ರೀತಿಯಾಗಿ ಹೇಳಿದ್ರೆ ಭಗವಂತನ ಧಾಮ ಇದು ಆಧ್ಯಾತ್ಮಿಕ ಲೋಕ ಹೇಗೆ ಇದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವೇನ್ ನೋಡ್ತೀವಿ ಅದು ಪ್ರತಿಬಿಂಬವಾಗಿರುತ್ತದೆ. ಮಮೈಫಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಶಸ್ತಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಈ ಬದ್ಧ ಜಗತ್ತಿನಲ್ಲಿರುವ ಹೇಳಿದ್ರೆ ಇಲ್ಲಿ ಎಲ್ಲದಕ್ಕೂ ನಾವು ಡಿಪೆಂಡೆಂಟ್ ಆಗಿದ್ದೇವೆ. ಒಂದು ದಿನ ಸೂರ್ಯ ಚಂದ್ರರಿಲ್ಲ ಅಂತ ಹೇಳಿದ್ರೆ ನಾವು ಕತ್ತಲೆಯಲ್ಲಿರ್ಬೇಕು, ಅದಕ್ಕೆ ನಾವು ಡಿಪೆಂಡೆಂಟ್ ಆಗಿದ್ದೇವೆ. ಅದಕ್ಕೆ ಕಂಡೀಷನ್ ಸೋಲ್ಸ್ ಅಂತ ಹೇಳೋದು, ಬದ್ಧ ಆತ್ಮ. ಸೊ ಇಲ್ಲಿ ನಾವು ಭಗವಂತನ ಅಂಶ, ಭಗವಂತನೇ ಇಲ್ಲಿ ಹೇಳ್ತಾ ಇದ್ದಾನೆ ನೋಡ್ಬೋದು, ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಹೇಗೆ ಬೆಂಕಿಯ ಕಿಡಿಗಳು ಈಗ ಸಣ್ಣ ಸಣ್ಣ ಭಾಗಗಳು. ಆ ಬೆಂಕಿಯ ಕಿಡಿಗಳು ಬೆಂಕಿಯಿಂದನೇ ಬರುವಂಥದ್ದು. ಅವನು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡ್ತಾರೆ ಅಲ್ವಾ. ಈ 5 ಇಂದ್ರಿಯಗಳು ಮತ್ತೆ ಮನಸ್ಸು ಸೇರಿ ಎಷ್ಟೆಲ್ಲ ತೊಂದರೆಗಳಿಗೆ ಒಳಗಾಗ್ತೇವೆ ನಾವು. ಭಗವಂತ ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ನೀವೆಲ್ಲ ನನ್ನ ಅಂಶಗಳು, ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು, ಆತ್ಮ ಪರಮಾತ್ಮನ ಅಂಶ ಅಂತ ಹೇಳಿದ್ರೆ ಯಾಕೆ ಇಷ್ಟೊಂದು ಇಲ್ಲಿ ಕಷ್ಟ ಪಡ್ತಾ ಇದ್ದೀರಾ, ನನ್ನ ಧಾಮಕ್ಕೆ ಬನ್ನಿ ಅಂತ ಹೇಳಿ ಇಲ್ಲಿ ಭಗವಂತ ಕರೆಯುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು 3 ಈ ಒಂದು ಗುಣಗಳಿಂದ, ಅದರ ಗುಣಗಳ ಹರಾಸ್ಮೆಂಟ್ ಆಗ್ತಾ ಇರುತ್ತೆ, ಗುಣತ್ರಯಗಳಿಂದ ತುಂಬಾ ಕಷ್ಟ ಪಡ್ತಾ ಇರ್ತೇವೆ. ನಾವು ಇಷ್ಟೆಲ್ಲ ಕಷ್ಟ ಪಡಬೇಕಾಗಿಲ್ಲ, ಭಗವಂತನ ಲೋಕ ನಮಗಾಗಿ ಕಾಯ್ತಾ ಇದೆ. ನಮ್ಮನ್ನು ಅಲ್ಲಿಗೆ ಕರೆತುಕೊಂಡು ಹೋಗಲು ಭಗವಂತ ಇಲ್ಲಿ ವಿಧವಾಗಿ ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಾವೇನ್ ಅಂದ್ಕೊಳ್ತೇವೆ, ಇಲ್ಲಿ ಒಂದು ಕ್ಷಣಿಕ ಸಂತೋಷ ಸುಖ ಏನಿರುತ್ತೆ ಇದೇ ಶಾಶ್ವತ ಅಂತ ತಿಳಿತೇವೆ. ಅಂದ್ರೆ ಈ ಒಂದು ಭ್ರಮೆಯಲ್ಲಿ ನಾವಿದ್ದೇವೆ. ಈಗ ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಈಗ ಒಂದು ತಲೆನೋವಿದೆ ಅಂತ ಹೇಳಿದ್ರೆ ಅದು ಕಷ್ಟ ಅಂತ ಆದ್ರೆ, ಆ ತಲೆನೋವು ಇಲ್ಲ ಅಂತ ಹೇಳಿದ್ರೆ ನಾನು ಸಂತೋಷವಾಗಿದ್ದೇನೆ ಈ ರೀತಿಯಾಗಿ ಭಾವಿಸ್ತೇವೆ. ನಿಜವಾದ ಸಂತೋಷ ಏನು ಅಂತ ನಮಗೆ ತಿಳಿದಿಲ್ಲ. ಸೊ ಭಗವಂತ ಅವರ ಲೋಕದ ಬಗ್ಗೆ ವಿವರಿಸಿ ಸುಮ್ಮನೆ ಇರೋದಿಲ್ಲ. ಏನ್ ಹೇಳ್ತಾನೆ, ದಾರಿ ಕೂಡ ತೋರಿಸ್ತಾನೆ, ಯಾವ ರೀತಿಯಾಗಿ ಎಲ್ಲ ನೀವು ಬರ್ಬೋದು ನನ್ನ ಬಳಿಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ನಿಜವಾದ ಒಂದು ಗುರುತಿಸುವಿಕೆ ಏನು ಅಂತ ಹೇಳಿದ್ರೆ, ಒಂದೇ ಒಂದು ನಾವು ಬದಲಾವಣೆ ಮಾಡ್ಬೇಕಾಗಿರುವಂಥದ್ದು ಪ್ರಜ್ಞೆ. ಸೊ ನಾನು ಭಗವಂತನಿಗೆ ಸಂಬಂಧಪಟ್ಟವಳು, ನಾನು ಐ ಬಿಲಾಂಗ್ಸ್ ಟು ಕೃಷ್ಣ ಅಂತ ತಿಳಿದುಕೊಂಡ್ರೆ ಆ ಒಂದು ನಿರ್ಧಾರ ನಮ್ಮ ಜೀವನವನ್ನೇ ಬದಲು ಮಾಡುತ್ತೆ. ಸೊ ನಮ್ಮ ರಿಯಲ್ ಐಡೆಂಟಿಟಿ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಸಂಬಂಧಪಟ್ಟವರು ಅಂತ ನಾವು ತಿಳಿಬೇಕು. ನಮ್ಮ ಮತ್ತು ಭಗವಂತನ ನಡುವೆ ಏನು ಒಂದು ಸಂಬಂಧ ಕಳೆದು ಹೋಗಿದೆ ಅದನ್ನು ಮತ್ತೆ ಮರುಸ್ಥಾಪಿಸ್ಬೇಕು. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಸೊ ಇಲ್ಲಿ
ಗಾಳಿಯಲ್ಲಿ ಯಾವುದೇ ಗಂಧ ಇರೋದಿಲ್ಲ. ಅದು ಈ ಒಂದು ಹೂವಿನ ತೋಟದಲ್ಲಿ ಬಿಸಿದಾಗ ಅದು ಸುವಾಸನೆಯನ್ನು ಪಸರಿಸುತ್ತೆ, ಒಯ್ಯುತ್ತೆ. ಹಾಗೆ ಅದು ಚರಂಡಿಯಲ್ಲಿ ಬಿಸಿದಾಗ ಅದು ವಾಸನೆಯನ್ನು ಪಸರಿಸುವಂಥದ್ದು. ಹಾಗೆ ಆತ್ಮ ಕೂಡ ನಮ್ಮ ಕರ್ಮಾನುಸಾರ ಈ ಸೂಕ್ಷ್ಮ ಶರೀರ ಯಾವುದು, ಮನಸ್ಸು, ಬುದ್ಧಿ, ಅಹಂಕಾರ, ಇದು ಆತ್ಮದ ಜೊತೆಗೆ ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಇಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಚಕ್ರದಲ್ಲಿ ತಿರುಗ್ತಾ ಇರ್ತವೆ. ಹಾಗಂತೇಳಿ ಮನುಷ್ಯ ಜನ್ಮವೇ ಪಡಿತೇವೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಯಾವ ಪ್ರಜ್ಞೆಯೊಂದಿಗೆ ನಾವು ಸಾಯ್ತೇವೆ, ಜೀವವನ್ನು ಬಿಡ್ತೇವೆ, ಅದೇ ಪ್ರಜ್ಞೆ ಮೂಲಕ ನಮಗೆ ಮುಂದಿನ ಜನ್ಮ ನಿರ್ಧಾರವಾಗ್ತದೆ. ಆ ಪ್ರಕಾರ ನಾವು ದೇಹವನ್ನು ಪಡಿತೇವೆ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತೇವೆ, ಅವ ನಮಗೆ ಭಗವಂತ ಮುಂದಿನ ಜನ್ಮವನ್ನು ನಿರ್ಧರಿಸ್ತಾನೆ. ಇಲ್ಲದಿದ್ರೆ ಏನಾಗುತ್ತೆ, ಈ ಐಹಿಕ ಪ್ರಪಂಚದಲ್ಲಿ ಬದಲಾವಣೆಯನ್ನು ಯಾರಿಗೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬದಲಾವಣೆ ಅಂತೇಳಿ ಹೇಗಿರ್ಬೇಕಂತ ಹೇಳಿದ್ರೆ, ನಮ್ಮನ್ನು ಅದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗ್ಬೇಕು. ಅದು ಅವನತಿ ಹತ್ರ ಕರೆದುಕೊಂಡು ಹೋಗ್ಬಾರ್ದು. ಈಗ ಅವನತಿ ಹತ್ರ ಕರೆದುಕೊಂಡು ಹೋಗೋದು ಅಂತ ಹೇಳಿದ್ರೆ ಏನು, ನಾವೀಗ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಾವು ಭಕ್ತಿ ಸೇವೆಯನ್ನು ಮಾಡ್ತೇವೆ. ಇಲ್ಲದಿದ್ರೆ ನಾವು ಏನ್ ಮಾಡ್ತೇವೆ, ಆಹಾರ, ನಿದ್ರೆ, ಭಯ, ಮೈಥುನ, ನಮಗೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಅದು ಆತ್ಮವನ್ನು ಅವನತಿ ಹತ್ರ ಕೊಂಡೋಗುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ಈಗ ಚಿಕ್ಕಂದಿನಿಂದ ಇಲ್ಲಿವರೆಗೆ ನಮ್ಮ ಜೀವನ ಹೇಗೆ ಬದಲಾಗುತ್ತೆ, ದೇಹವು ಕೂಡ ಬದಲಾಗುತ್ತೆ, ಜೀವನ ಶೈಲಿ ಕೂಡ ಬದಲಾಗುತ್ತೆ. ಆದ್ರೆ ಬದಲಾವಣೆ ಯಾರಿಗೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮನ್ನು ಉನ್ನತಿ ಹತ್ರ ಕೊಂಡೋಗುವಂತ ಆ ಒಂದು ಆಲೋಚನೆಯನ್ನು ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕದಲ್ಲಿ ನಾವು ತೊಡಗಿಸಿದ್ರೆ ಅದ್ ನಾವು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಉನ್ನತಿ ಹತ್ತಿರ ಕೊಂಡೋಗ್ತದೆ. ಇಲ್ಲದಿದ್ರೆ ಇಂದ್ರಿಯ ಸುಖದಲ್ಲಿ ತೊಡಗಿಸಿದ್ರೆ ಏನಾಗುತ್ತೆ, ಇದು ನಮ್ಮನ್ನು ಅವನತಿ ಹತ್ತ ಕೊಂಡೋಗ್ತದೆ. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಇಲ್ಲಿ ಶ್ಲೋಕ 9ನೇದಿದೆ, ಅದು 9ನೇದಲ್ಲ, 10ನೇ ಶ್ಲೋಕ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಪುಂಚಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಕಾರು ಓಡಿಸ್ಲಿಕ್ಕೆ ಬರುತ್ತೆ, ಡ್ರೈವ್ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಕಾರು ಕೆಟ್ಟೋದ್ರೆ ಅದನ್ನು ಹೇಗೆ ರಿಪೇರಿ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಯಾರು ಬರ್ಬೇಕು, ಯಾರು ರಿಪೇರಿ ಮಾಡ್ತಾರೆ, ಅವ್ರು ಬಂದ್ರಷ್ಟೇ ತಿಳಿಯುವಂಥದ್ದು. ಹಾಗೆ ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಈ 3 ಗುಣಗಳಿಂದ, ಈ ಸತ್ವ, ರಜೋ, ತಮಸ್ಸು ಗುಣಗಳು, ಇದರ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ನೆಕ್ಸ್ಟ್ ಪಡಿತಾನೆ. ಇದನ್ನ ನೀವೀಗ ಬನ್ನಿ 18 ದಿವಸ ಭಗವದ್ಗೀತೆ ತರಗತಿಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅವರಿಗೆ ಹೋಗಿ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ಅದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಏನ್ ಹೇಳ್ತಾರೆ, ಈ ಜನ್ಮದಲ್ಲಿ ಹೀಗೆ ಇದ್ರಾಯ್ತು, ನೆಕ್ಸ್ಟ್ ಜನ್ಮ ಯಾರು ನೋಡಿದ್ದಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ.
ಆದ್ರೆ ಅದಕ್ಕೆ ಇಲ್ಲಿ ಹೇಳುವಂಥದ್ದು ಮೂಢರು ಇದನ್ನು ಅರ್ಥ ಮಾಡಿಕೊಳ್ಳಲಾರರು. ಇದೆಲ್ಲವೂ ಕೂಡ ಗುಣಗಳ ಪ್ರಭಾವದಿಂದ ನಮಗೆ ನೆಕ್ಸ್ಟ್ ಒಂದು ದೇಹ ಸಿಗುವಂಥದ್ದು ಅಂತ ಹೇಳಿ. ಈಗ ಉದಾಹರಣೆಗೆ ಅವರು ಸತ್ವ ಗುಣದಲ್ಲಿ ಇದ್ರೆ ಅದೇ ಒಂದು ಸಾತ್ವಿಕವಾಗಿ ಹೇಗೆ ಅವರು ಜೀವನ ಶೈಲಿ ನಡೆಸಿಕೊಂಡು ಹೋಗ್ತಾರೆ, ಆ ಗುಣಕ್ಕೆ ಸರಿಯಾಗಿ ಅವರಿಗೆ ನೆಕ್ಸ್ಟ್ ಜನ್ಮ ಸಿಗುವಂಥದ್ದು. ಅದೇ ರೀತಿ ರಜೋಗುಣದಲ್ಲಿ, ತಮೋ ಗುಣದಲ್ಲಿ, ಹೀಗೆ. ಆದ್ರೆ ಈಗ ಯಾರು ಇದನ್ನ ಅರ್ಥ ಮಾಡಿಕೊಳ್ತಾರೆ? ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಯಾರು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ತಾರೆ ಅವರಿಗೆ ಇದೆಲ್ಲವೂ ಕೂಡ ತಿಳಿಯುತ್ತೆ. ನಾವು ಈ ಒಂದು ದೇಹಕ್ಕಾಗಿ, ಈ ನಾಶವಾಗುವಂತ ದೇಹಕ್ಕಾಗಿ ಚಿಂತೆ ಪಡಬೇಕಾಗಿಲ್ಲ. ನಮ್ಮ ಮುಂದಿನ ಜನ್ಮ ನಿರ್ಧರಿಸುವಂಥದ್ದು ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು. ಹಾಗಾಗಿ ನಾವು ಪ್ರತಿ ದಿನ ಎಷ್ಟು ನಾವು ಭಗವಂತನ ಸೇವೆ ಮಾಡ್ತೇವೆ, ಎಷ್ಟು ನಾವು ಭಗವಂತನ ಸ್ಮರಣೆ ಮಾಡ್ತೇವೆ, ಇದೆಲ್ಲವೂ ಕೂಡ ಮುಖ್ಯವಾಗಿರ್ತದೆ ಅಂತ ತಿಳಿತಾನೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮಾನ್ಯವಸ್ಥಿತಂ ಯತಂತೋ ಅಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಇಲ್ಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡೆದಿರುವ ಆಧ್ಯಾತ್ಮಿಕವಾದಿಗಳು ಎಲ್ಲವನ್ನು ಸ್ಪಷ್ಟವಾಗಿ ಕಾಣ್ತಾರೆ. ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ಆ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ, ಈ ಭಕ್ತಿ ಸೇವೆಯನ್ನು ಮಾಡೋದಿಲ್ಲ, ಅವರಿಗೆ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತೇಳಿ. ಈಗ ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಆಥರ್ ಅವನು ಒಂದು ಪುಸ್ತಕ ಬರೀತಾನೆ ಎಂತ ಹೇಳಿದ್ರೆ, ಜೀವನದಲ್ಲಿ ಸಂತೋಷವಾಗಿರೋದು ಹೇಗೆ ಅಂತ ಹೇಳಿ. ಸೊ ಇದನ್ನು ಎಲ್ಲರೂ ಕೊಂಡುಕೊಳ್ತಾರೆ, ತುಂಬಾ ಅದು ಪ್ರಚಾರ ಆಗುತ್ತೆ, ಎಲ್ಲರೂ ಪುಸ್ತಕ ಕೊಂಡುಕೊಳ್ತಾರೆ. ಆದ್ರೆ ಕಡೆಗೆ ಏನಾಗುತ್ತೆ, ಯಾರು ಬರ್ದಿರ್ತಾನೆ ಪುಸ್ತಕ ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಸೊ ಯಾಕೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ? ಅವನೇ ಬರ್ದಿದ್ದಾನೆ ಜೀವನದಲ್ಲಿ ಸಂತೋಷವಾಗಿರೋದು ಹೇಗೆ ಅಂತ. ಸೊ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಈ ಎಲ್ಲವೂ ಕೂಡ ಈಗ ಸಂತೋಷವಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಭಗವಂತನ ಸೇವೆ ಮಾಡ್ಬೇಕು. ಓಕೆ, ಇಲ್ಲಿ ಭಗವಂತನ ಸೇವೆ ಮಾಡ್ಬೇಕು. ಅದು ನಮಗೆ ಯಾವಾಗ ಗೊತ್ತಾಗ್ತದೆ ಭಗವಂತನ ಸೇವೆ ಮಾಡ್ಬೇಕು ಅಂತೇಳಿ? ನಾವು ಈಗ 18 ದಿವಸಗಳ ಈ ಒಂದು ತರಗತಿ ಕೇಳಿದಾಗ ನಮಗೆ ತಿಳಿಯುತ್ತೆ. ಓ, ಎಲ್ಲ ಸಂತೋಷ, ನಮ್ಗೆ ಸಂತೋಷ ಸಿಗ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂತೇಳಿ. ನಿಮಿಷ. ಓಕೆ, ಸೊ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳಿಗೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಾರೆ. ಈಗ ಹಿಂದೆ ಹೇಗೆ ಅಂದ್ರೆ, ವಿಜ್ಞಾನಿಗಳು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರು ಸಂಶೋಧನೆಯನ್ನು ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಏನಾಗಿದೆ, ಎಜುಕೇಶನ್, ಈಗ ನೀವು ವಿದ್ಯಾಭ್ಯಾಸವನ್ನು ನೋಡ್ಬೋದು, ಉನ್ನತ ಮಟ್ಟದ ಎಜುಕೇಶನ್ ಪಡೆದವರು ಭಗವಂತನಿಂದ ದೂರ ಆಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಭಗವಂತನಲ್ಲಿ ನಂಬಿಕೆ ಇರೋದಿಲ್ಲ. ಅದಕ್ಕೆ ಕುಂತಿ ಮಾರಣಿ ಹೇಳ್ತಾಳೆ ಭಾಗವತಮಲ್ಲಿ ಏನಂತೇಳಿ, ಜನ್ಮೈಶ್ವರ್ಯ ಶ್ರುತಾಶೀಭಿಹಿ ಅಂತ ಹೇಳಿದ್ರೆ, ಯಾರಿಗೆ ಒಳ್ಳೆಯ ಜನ್ಮ ಇರುತ್ತೆ, ಆ ಒಂದು ಸೌಂದರ್ಯ ಇರುತ್ತೆ, ತುಂಬಾ ಅಂದ್ರೆ ಶ್ರೀಮಂತರಾಗಿರ್ತಾರೆ, ತುಂಬಾ ಕೀರ್ತಿವಂತರಾಗಿರ್ತಾರೆ, ಅವ್ರು ಯಾರು ಕೂಡ ಭಗವಂತನ ಬಳಿಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಯಾಕೆಂತ ಹೇಳಿದ್ರೆ ಅವರಿಗೆ ಭಗವಂತನ ಬಗ್ಗೆ ಆ ಒಂದು ನಂಬಿಕೆ ಬರ್ಬೇಕು. ಭಗವಂತನೇ ಇದೆಲ್ಲವನ್ನು ಮಾಡ್ತಾ ಇದ್ದಾನೆ, ಇದರ ಅರಿವು ಅವರಿಗೆ ಬರೋದಿಲ್ಲ. ಅವ್ರೇನ್ ತಿಳ್ತಾರೆ, ಇದೆಲ್ಲವೂ ಕೂಡ ನನ್ನಿಂದಲೇ ಆಗಿದ್ದು, ನಾನು ಕಷ್ಟಪಟ್ಟು ಓದಿದ್ದೇನೆ, ನಾನೇ ಕಷ್ಟಪಟ್ಟು ಶ್ರಮ ಪಟ್ಟಿದ್ದೇನೆ, ಹಾಗಾಗಿ ನಾನು ಇದೆಲ್ಲವನ್ನು ಸಾಧಿಸಿದ್ದೇನೆ ಅಂತೇಳಿ. ಆದ್ರೆ
ಎಲ್ಲ ಒಂದು ಜ್ಞಾನ ಕೊಡ್ಬೇಕಾದ್ರೆ, ಶಕ್ತಿ ಕೊಡ್ಬೇಕಾದ್ರೆ ಇದೆಲ್ಲದಕ್ಕೂ ಭಗವಂತನೇ ಕಾರಣ ಅಂತ ಯಾರು ತಿಳಿತಾರೆ? ಭಕ್ತರು ಮಾತ್ರ ತಿಳಿತಾರೆ. ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಅಂತ ನಾವು ಕೇಳಿದ್ದೇವೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಉಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಇಲ್ಲಿ ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತಾನೆ ಭಗವಂತ. ಇಲ್ಲಿ ನೋಡ್ಬೋದು ನೀವು, ಇದು ಮಹತ್ತತ್ವದ ಮೇಲೆ ವಿಷ್ಣು ಗ್ಲಾನ್ಸ್ ಮಾಡುವಂಥದ್ದು, ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡುವಂಥದ್ದು. ಹೇಳಿದ್ರೆ ಕಾರಣೋದಕಶಾಯ ವಿಷ್ಣು, ನಂತರ ಗರ್ಭೋದಕಶಾಯ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳಿಗೆ ಹೋಗ್ತಾನೆ, ಮತ್ತೆ ಕ್ಷೀರೋದಕಶಾಯ ವಿಷ್ಣು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಮತ್ತೆ ಇಲ್ಲಿ ದೇಹದ ಹೊರಗೆ ಮತ್ತು ದೇಹದ ಒಳಗೆ ಭಗವಂತ ಯಾವ ರೀತಿಯಾಗಿ ಪಾಲನೆ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಹೇಗೆ ಈಗ ಸಮುದ್ರದಲ್ಲಿರುವ ನೀರು ಅದು ಎವಾಪರೇಟ್ ಆಗಿ ಮೇಲಕ್ಕೆ ಹೋಗುತ್ತೆ, ನಂತರ ಮೇಲಕ್ಕೆ ಹೋಗಿ ಅಲ್ಲಿ ಮೋಡಗಳಾಗಿ ಪರಿವರ್ತನೆ ಆಗಿ ಮತ್ತೆ ಮಳೆ ರೂಪದಲ್ಲಿ ಕೆಳಗೆ ಬರುವಂಥದ್ದು. ಸೊ ಆ ಮಳೆ ನೀರು ಹೋಗಿ ನದಿಯನ್ನು ಸೇರುತ್ತೆ, ನದಿಯ ನೀರು ಮತ್ತೆ ಸಮುದ್ರವನ್ನು ಸೇರುತ್ತೆ, ಮತ್ತೆ ಅದು ಆವಿಯಾಗಿ ಹೋಗುವಂಥದ್ದು. ಸೊ ಈ ಒಂದು ಸೈಕಲ್ ಏನಿರುತ್ತೆ ಇದು ನಿರಂತರವಾಗಿ ನಡೀತಾ ಇರತ್ತೆ. ಸೊ ಇದು ನಡೆಯಲಿಕ್ಕೆ ಕೂಡ ತನ್ನಿಂದ ತಾನೇ ನಡೆಯುವುದಿಲ್ಲ, ಅದು ಭಗವಂತ ಎಲ್ಲವನ್ನು ಹೇಗೆಲ್ಲ ಎಲ್ಲವನ್ನು ಸೃಷ್ಟಿ ಮಾಡಿ ಅವನು ಅದು ತನ್ನಿಂದ ತಾನೇ ಆಗುವಂತೆ ಅವನು ಮಾಡಿದ್ದಾನೆ. ಸೊ ಈ ರೀತಿಯಲ್ಲಿ ಅವರು ನಮ್ಮ ಪಾಲನೆಯನ್ನು ಮಾಡ್ತಾರೆ, ನಮಗೆಲ್ಲವನ್ನು ಕೂಡ ಸಪ್ಲೈ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ತರಕಾರಿಗಳಿಗೆ ಜೀವರಸ ತುಂಬುವಂಥದ್ದು ಎಲ್ಲವನ್ನು ಕೂಡ ಭಗವಂತ ಮಾಡ್ತಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಇಲ್ಲಿ ಭಗವಂತ ಹೀಗೆ ನಮ್ಮ ಒಳಗೆ ಪಾಲನೆಯನ್ನು ಮಾಡ್ತಾನೆ. ಸೊ ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರ ಅಗ್ನಿ ನಾನು ಅಂತ ಹೇಳ್ತಾನೆ ಭಗವಂತ. ಸೊ ಈಗ ನೀವು ಕೇಳಿರ್ಬೋದು, ಯಾವ್ದಾದ್ರು ಒಂದು ತಣ್ಣಗಿನ ಪದಾರ್ಥವನ್ನು ತಿನ್ನುವಂಥದ್ದು ಅಥವಾ ಈಗ ಊಟ ಆದ ನಂತರ ನೀರನ್ನು ಕುಡಿಯುವಂಥದ್ದು. ಅದಕ್ಕೆ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಸ್ವಲ್ಪ ಬಿಸಿ ನೀರನ್ನು ಕುಡಿದ್ರೆ ಅವಾಗ ಅದು ಒಳ್ಳೇದಾಗುತ್ತೆ ಅಂತ. ಇಲ್ಲದಿದ್ರೆ ಅದು ತಣ್ಣೀರನ್ನು ಕುಡಿದ್ರೆ, ಕೋಲ್ಡ್ ವಾಟರ್ ಅಂತೇಳಿ ಕುಡಿತಾರೆ, ಇದನ್ನು ಕುಡಿದ್ರೆ ಏನಾಗ್ತದೆ, ಅದು ಪಚನ ಕ್ರಿಯೆ ಸ್ಲೋ ಡೌನ್ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇಲ್ಲಿ ತಿಳಿಬೇಕಾಗಿರುವಂಥದ್ದು, ಇಲ್ಲಿ ಎಲ್ಲವೂ ಕೂಡ ಭಗವಂತನೇ ಅಂತೇಳಿ. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ 4 ವಿಧವಾದ ಆಹಾರವನ್ನು ಜೀರ್ಣ ಮಾಡ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ವೇದ ವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಸೊ ಈಗ ನಮಗೆ ಒಂದು ಅಡುಗೆ ಮಾಡುವಾಗ ಯಾವನೋ ಒಂದು ಉಪ್ಪು ಹಾಕ್ಲಿಕ್ಕೆ ಮರ್ತು ಬಿಡ್ತೀವ, ಆ ಮರವು ಅಥವಾ ಇಷ್ಟೇ ಒಂದು ಏನೋ ಉಪ್ಪು ಹಾಕ್ಬೇಕು ಅಥವಾ ಖಾರ ಹಾಕ್ಬೇಕು, ಆ ಒಂದು ಜ್ಞಾನ, ಆ ಒಂದು ಸ್ಮರಣೆ ಎಲ್ಲವನ್ನು ಕೂಡ ಭಗವಂತನೇ ಕೊಡುವಂಥದ್ದು. ಸೊ ಇಲ್ಲಿ ವೇದಗಳಿಂದ ತಿಳಿಯಬೇಕಾದವನು ನಾನು ತಿಳಿದ್ರೆ, ಈಗ ವೇದಗಳ ಕಟ್ಟಕಡೆಯ ಗುರಿ ಏನಾಗಿರ್ತದೆ, ಅದು ಭಗವಂತ. ವೇದಗಳನ್ನು ತಿಳಿದವನು ಭಗವಂತನೇ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಅಕ್ಷರಃ ಸರ್ವಾಣಿ ಭೂತಾನಿ
ಕೂಟಸ್ಥೋಕ್ಷರ ಉಚ್ಯತೆ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಹೇಳಿದ್ರೆ ಐಹಿಕ ಜಗತ್ತಿನಲ್ಲಿ ಇರುವವರು ಎಲ್ಲರೂ ಕೂಡ ಕ್ಷರರು, ಮತ್ತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇವತೆಗಳು ಎಲ್ಲ ಸೇರಿ ಅವರು ಅಕ್ಷರರು. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯ ವ್ಯಯ ಈಶ್ವರಃ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಸೊ ಇವರಿಬ್ಬರಿಗಿಂತ ಇಲ್ಲಿ ಭೌತಿಕ ಜಗತ್ತಿನಲ್ಲಿರೋರು ಭೌತಿಕ ಜಗತ್ತಿನಲ್ಲಿರೋರು ಕ್ಷರರು, ಆಧ್ಯಾತ್ಮಿಕ ಜಗತ್ತಿನಲ್ಲಿರೋರು ಅಕ್ಷರರು ಅಂತಾಯ್ತು. ಇವರಿಬ್ಬರಿಗಿಂತ ಅತ್ಯುತ್ತಮನಾದವನು ಯಾರು? ಭಗವಂತ. ಯಸ್ಮಾಕ್ಷರಾಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತ್ತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಇಲ್ಲಿ ನೋಡ್ಬೋದು ನೀವು, ಕ್ಷೀರೋದಕ ವಿಷ್ಣುವಿನ ಬಳಿಗೆ ಎಲ್ಲಾ ದೇವತೆಗಳು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಹೇಳಿದ್ರೆ ನಮ್ಮ ಹೃದಯದಲ್ಲಿರುವ ಕ್ಷೀರೋದಕ ವಿಷ್ಣು ಪರಮಾತ್ಮನಾಗಿದ್ದಾನೆ. ಇವನು ಭಗವಂತ ಮತ್ತು ನಮ್ಮ ನಡುವೆ ಇಂಟರ್ಮೀಡಿಯೇಟ್ ಆಗಿರ್ತಾನೆ. ಹಾಗಾಗಿ ಎಲ್ಲಾ ದೇವತೆಗಳು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಪರಮಾತ್ಮನಿಗೆ. ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಇಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ ಯಾರು? ಯಾವುದೇ ಒಂದು ಸಂಶಯವಿಲ್ಲದೆ ದೇವೋತ್ತಮ ಪರಮಪುರುಷ ಅಂತ ತಿಳಿತಾನೆ ಭಗವಂತನನ್ನು, ಕೃಷ್ಣನನ್ನು. ಅವನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಇಲ್ಲಿ ಒಂದು ಬಾರಿ ಮಾತೆ ಪಾರ್ವತಿ ಕೇಳುವಂಥದ್ದು, ಯಾರ ಆರಾಧನೆ ಶ್ರೇಷ್ಠವಾದದ್ದು ಅಂತೇಳಿ. ಆಗ ಶಿವ ಹೇಳುವಂಥದ್ದು, ಆರಾಧನೆಯಲ್ಲೆಲ್ಲ ವಿಷ್ಣುವಿನ ಆರಾಧನೆ ಶ್ರೇಷ್ಠವಾದಂಥದ್ದು, ಅದರಲ್ಲೂ ಕೂಡ ವಿಷ್ಣುವಿನ ಭಕ್ತರ ಆರಾಧನೆ ಇನ್ನೂ ಶ್ರೇಷ್ಠವಾದಂಥದ್ದು ಅಂತೇಳಿ, ಎಲ್ಲದಕ್ಕಿಂತ ಉತ್ತಮ. ಸೊ ಆಗ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಭಕ್ತರ ಸೇವೆಯನ್ನು ಮಾಡುವುದರಿಂದ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸತ್ಕೃತ ಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಸೊ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾನೆ ಏನಂತೇಳಿ, ಪಾಪರಹಿತನಾದ ಅರ್ಜುನ. ಯಾಕಂದ್ರೆ ಅರ್ಜುನ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಭಗವಂತನ ನಿತ್ಯ ಸಂಗಾತಿ. ಯಾವಾಗೆಲ್ಲ ಅರ್ಜುನ ಬರ್ತಾನೆ,
ಯಾವಾಗೆಲ್ಲ ಕೃಷ್ಣ ಬರ್ತಾನೆ ಅವಾಗ ಅರ್ಜುನ ಬರ್ತಾನೆ, ನರನಾರಾಯಣರಾಗಿ ತೋರ್ಬೋದು ಸತ್ಯಯುಗದಲ್ಲಿ. ಅಂತ ಹೇಳಿದ್ರೆ ನರ ಅಂತ ಹೇಳಿದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಹೀಗೆ ಪ್ರತಿ ಯುಗದಲ್ಲಿ ಕೂಡ ಬರುವಂತದ್ದು. ಈಗ ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನರಾಗಿ, ಹಾಗೆ ಚೈತನ್ಯ ಮಹಾಪ್ರಭುಗಳು ಬಂದಾಗ ರಮಾನಂದರಾಯ, ಈ ರೀತಿಯಾಗಿ ಅಂದ್ರೆ ಇಲ್ಲಿ ನಾವು ತಿಳಿಬೇಕಾಗಿರೋದು ಅರ್ಜುನ ಭಗವಂತನ ನಿತ್ಯ ಸಂಗಾತಿ ಹೇಳಿ. ಹಾಗೆ ಇಲ್ಲಿ ಹೇಳುವಂಥದ್ದು ಇದು ಯಾವುದು ಈ ಒಂದು ಜ್ಞಾನವನ್ನು ನೀಡಿದ್ದಾನೆ ಭಗವಂತ. ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ ಅಂತ ಹೇಳಿದ್ರೆ, ಇದು ವೇದಗಳಿಂದಲೇ ಸೆಲೆಕ್ಟ್ ಮಾಡಿರುವಂಥದ್ದು, ವೇದಗಳ ಸಾರ ಭಗವದ್ಗೀತೆಯಲ್ಲಿ ಭಗವಂತ ಓದಿಸಿರುವಂಥದ್ದು. ಸೊ ವೇದಗಳನ್ನೆಲ್ಲ ಓದಿದ್ಮೇಲೆ ತಿಳಿಯುತ್ತೆ ವೇದಗಳ ರಹಸ್ಯವಾದ ಒಂದು ಭಾಗ ಅಂತೇಳಿ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳಿಯುತ್ತೆ. ಅದು ತಿಳಿದ ಮೇಲೆ ಆರಾಧನೆ ಮಾಡ್ತಾರೆ. ಸೊ ಭಗವಂತನನ್ನು ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಪರಿಪೂರ್ಣರು ಎಂದು ಅನ್ನಿಸ್ಕೊಳ್ಬಹುದು. ಹೇಗೆ ಭಕ್ತಿ ಮಾಡುವುದು ಮುಂದುವರಿಯುವುದು, ಹೇಗೆ ಭಕ್ತಿ ಮಾಡಿ ಮುಂದುವರಿಯುವುದು ಅಂದ್ರೆ ಭಗವಂತನ ನಾಮ ಜಪ ಮಾಡುವುದರ ಮೂಲಕ. ಮೊದಲಿಗೆ ನಾವು ಪಂಚತತ್ವ ಮಂತ್ರ ಹೇಳ್ಬೇಕು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಅದೇ ಹೇಳಿದ ನಂತರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು 108 ಬಾರಿ ಜಪಿಸುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಮಂತ್ರವನ್ನು ಹೇಳಲು ಪ್ರಾರಂಭಿಸಿದ ನಂತರ ನಮ್ಮ ಮತ್ತು ಭಗವಂತನ ನಡುವೆ ಕನೆಕ್ಷನ್ ಶುರು ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ. ಯಾಕೆಂತ ಹೇಳಿದ್ರೆ ಈ ಮಂತ್ರ ಅದು ಮಂತ್ರ ಗೋಲೋಕೇರ ಪ್ರೇಮದನಿ ಅಂತ ಹೇಳಿದ್ರೆ ನೇರವಾಗಿ ಕೃಷ್ಣನಿಗೂ ಮತ್ತು ನಿಮಗೂ ನೇರವಾದ ಕನೆಕ್ಷನ್ ಇರುತ್ತೆ. ಅಷ್ಟು ಪವರ್ಫುಲ್ ಮಂತ್ರ. ಭಗವಂತನೇ ಹೇಳಿದಾನೆ, ನಾನು ಬೇರೆ ಅಲ್ಲ, ನನ್ನ ನಾಮ ಬೇರೆ ಅಲ್ಲ ಅಂತೇಳಿ. ನಾಮದಲ್ಲಿ ಭಗವಂತ ಇದ್ದಾನೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ.